ವಾಮಂಜೂರಿನ ಜನತೆಗೆ ದುರ್ವಾಸನೆ ಬೀರ್ತಾ ಇರುವ ಮಶ್ರೂಮ್ ಫ್ಯಾಕ್ಟರಿಯನ್ನ ಮುಚ್ಚಲೇಬೇಕು ಅಂತ ಕಳೆದ 2 ದಿನಗಳಿಂದ ನಡೆಯುತ್ತಾ ಇರುವ ಅನಿರ್ದಿಷ್ಟಾವಧಿ ಮುಷ್ಕರ ಇದೀಗ ಮತ್ತೆ ತೀವ್ರಗೊಂಡಿದೆ. ನಿನ್ನೆ ರಾತ್ರಿ ಪೊಲೀಸರ ಉಪಸ್ಥಿತಿಯಲ್ಲಿ ವಾಮಂಜೂರು ವ್ಯಾಪ್ತಿಯ ಜನರು ತಿರುವೈಲು ವಾರ್ಡ್ನ ಓಂಕಾರ ನಗರದಲ್ಲಿರುವ ವೈಟ್ ಗ್ರೋ ಎಗ್ರಿ ಎಲ್ಎಲ್ಪಿ ಹೆಸರಿನ ಮಶ್ರೂಮ್ ಫ್ಯಾಕ್ಟರಿಯನ್ನ ತೆರವುಗೊಳಿಸಬೇಕು ಅಂತ ನಡೆಸ್ತಾ ಇರುವ ಪ್ರತಿಭಟನೆ ಹತ್ತಿಕ್ಕಲು ಮುಂದಾಗಿದ್ದಾರೆ ಎನ್ನುವ ಆರೋಪ ವ್ಯಕ್ತವಾಗಿದೆ. ಇಲ್ಲಿ ದಾರಿಗೆ ಅಡ್ಡಲಾಗಿ ಹಾಕಿರುವ ಪ್ರತಿಭಟನಾಕಾರರ ಟೆಂಟ್ ಅನ್ನು ತೆರವುಗೊಳಿಸಬೇಕು ಅಂತ ಪೊಲೀಸರು ಒತ್ತಡ ಹೇರಿದ್ದು ಅದಕ್ಕೆ ಪ್ರತಿಭಟನಾಕಾರರು ಸಹಮತಿ ವ್ಯಕ್ತಪಡಿಸಲಿಲ್ಲ. ಬಳಿಕ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಎದುರಾಗ್ತಾ ಇದ್ದಂತೆ ಸ್ಥಳಕ್ಕೆ ಶಾಸಕ ವೈ ಭರತ್ ಶೆಟ್ಟಿ ಮತ್ತೆ ಆಗಮಿಸಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇದೆ. ರಸ್ತೆಯನ್ನ ತೆರವುಗೊಳಿಸಬೇಕು ಅಂತ ಪೊಲೀಸರು ಒತ್ತಾಯಿಸ್ತಾ ಇದ್ದಾರೆ. ಮಶ್ರೂಮ್ ಫ್ಯಾಕ್ಟರಿಗೆ ಹೋಗಲು ತೊಂದರೆ ಆಗ್ತಾ ಇದೆ ಎನ್ನುವುದು ಪೊಲೀಸರು ವಾದ ಮಂಡಿಸಿದ್ದಾರೆ. ಆದರೆ ಫ್ಯಾಕ್ಟರಿಗಾಗಿ 10 ವೀಲರ್ ವಾಹನ ಹೋಗಲು ಅವಕಾಶ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ಸಂಘರ್ಷವನ್ನ ಪಕ್ಷಾತೀತವಾಗಿ ಮಾಡಲು ಮುಂದಾಗಿದ್ದೇವೆ. ಇದು ಸ್ಥಳೀಯರ ಹೋರಾಟವಾಗಿದೆ ಅಂತ ಶಾಸಕ ಭರತ್ ಶೆಟ್ಟಿ ಮಾಧ್ಯಮಕ್ಕೆ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟವರಿಗೆ ಮನವಿ ನೀಡಲಾಗಿದ್ದು ಜಿಲ್ಲಾಡಳಿತವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಭರತ್ ಹೇಳಿದ್ದಾರೆ. ಮಶ್ರೂಮ್ ಫ್ಯಾಕ್ಟರಿಯಿಂದ ಸುಸ್ತಾ ಇರುವಂತಹ ಕೆಟ್ಟ ದುರ್ವಾಸನೆಯಿಂದಾಗಿ ಜನರ ನೆಮ್ಮದಿ ಕೆಟ್ಟಿದೆ. ಈ ಫ್ಯಾಕ್ಟರಿಯನ್ನ ಇಲ್ಲಿಂದ ತೆರವುಗೊಳಿಸಬೇಕು, ಇಲ್ಲವೇ ಮುಚ್ಚಬೇಕು ಅಂತ ಆಗ್ರಹಿಸಿ ಅಂಬೇಡ್ಕರ್ ನಗರ, ಆಶ್ರಯನಗರ, ತೊಯ್ಪೆಕಲ್ಲು, ಜ್ಯೋತಿನಗರ, ಪರಾರಿ, ಕೊಳಕೆಬೈಲು, ಅಮೃತನಗರ, ದೇವಿಪ್ರಸಾದ್ ಕಾಂಪೌಂಡ್, ತಿರುವೈಲು, ಕೆಲರೈಕೋಡಿ, ಕೆಎಚ್ಬಿ ಲೇಔಟ್ ಮತ್ತಿತರ ಪ್ರದೇಶಗಳ ನೂರಾರು ನಿವಾಸಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅವರ ಹತ್ರ ನೀವು ಮಾತಾಡಿ, ಅವರ ಹತ್ರ ಹೇಳಿ. ತಗೊಂಡೆ 2 ದಿನ ಒಂದು ಜನ ಬರ್ತದೆ ಒಂಜಿ ಇಂಚ ನಿಖಿಲ್ 5 ಇಂಚ ಹೊಡತ್ತ ಇಂಕ 1 ಇಂಚ 5 ಇಂಚ 5 ಜನ ನಿಖಿಲ್ ಗೊತ್ತುನತ್ತ ಸಮಸ್ಯೆ ಹಿಂದೂಪುರ ಗಲ್ಗೆ ಗೊರ ಬೋಪಿನ ಅಕಲ್ನ ಮಗ ನಿಖಿಲ್ ಒಣಸ್ಗಿನ 5 ಇಂಚ ಬೋಣ ಅಕಲ್ನ ಗಾಡಿ ಬೋಪಿನ ಬಿಟ್ಟು ಬರ್ತದೆ ಇದೇ ಬೋಂಡ ಬೋಡು ಉಲೈ ಬೋಡೆ ಹತ್ತು ಮಕ್ಕಳು ಪೊಲೀಸ್ ತಕಲ ಗಾಡಿ ಗಾಡಿ ನಾನು ಬಾರ ಬಲ್ಲಿ ಬಂದೆ ನಿಖಿಲ್ನ ಗಾಡಿಲ ಬಾರ ಬಲ್ಲಿ ಸರ್ಕಾರದ ವತಿಯಿಂದ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಈ ಒಂದು ಸಂಘರ್ಷ ಏನಿದೆ ನಾನು ಮೊದಲಿಗೆ ಕ್ಲಿಯರ್ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಹೋರಾಟ ಅಲ್ಲ, ಇದು ಸ್ಥಳೀಯರ ಹೋರಾಟ. ಚುನಾಯಿತ ಜನಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದಿದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಜಾತಿ, ಎಲ್ಲ ಮತದವರು ಎಲ್ಲರೂ ಸಹ ಸೇರಿ ಇಲ್ಲಿ ಜೀವನ ಮಾಡಲಿಕ್ಕೆ ಬಹಳ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಇದ್ರ ಮುಂದಿದೆ. ಹಿಂದೆ ಮಾರ್ಚ್ನಿಂದ ಸಹ ಎಲ್ಲರೂ ಸಹ ನಾವು DC ಅವರಿಗೆ ಇರ್ಬೋದು, ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಬಂದಿದ್ದಾರೆ ಸ್ಥಳೀಯರು ಸಹ. ಅದಕ್ಕೆ ಸಹ ಅವರು 3 ತಿಂಗಳು 2 ತಿಂಗಳು 1 ತಿಂಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಜನರಿಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಸಮಸ್ಯೆ ಬೇಕಾದ್ರೆ ನೀವು ಇಲ್ಲಿ ಬಂದು 1-2 ದಿನ ಇದ್ದರೆ ನಿಮಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಸಹ ಸ್ಥಳೀಯರು ಹೇಳಿರ್ತಾರೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾರೆಲ್ಲ ಇದರಲ್ಲಿ ಇದ್ದಾರೆ, ಅಂದರೆ ಯಾರೆಲ್ಲ ಇದರಲ್ಲಿ ಡಿಸಿಷನ್ ಮೇಕರ್ಸ್ ಇದ್ದಾರೆ, ದಯವಿಟ್ಟು ಇದರ ಬಗ್ಗೆ ಸರಿಯಾದ ಒಂದು ರಿಲೀಫನ್ನು ಜನರಿಗೆ ಇಮಿಡಿಯೇಟಾಗಿ ಕೊಡಬೇಕಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಜನರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಜನರ ಒಂದು ಈ ಸಂಕಷ್ಟವನ್ನು ಕೆಣಕುವಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಇದಕ್ಕೆ ಸರಿಯಾದ ವ್ಯವಸ್ಥೆ ಆಗದಿದ್ದಲ್ಲಿ ಈ ಪ್ರತಿಭಟನೆ ಯಾವ ರೀತಿ ತಿರುಗ್ತದೆ ಅನ್ನೋದು ನಮ್ಮ ಯಾರ ಕೈಯಲ್ಲಿ ಇರುವುದಿಲ್ಲ ಅನ್ನೋಂಥ ಮಾತನ್ನು ಈ ದಿನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ಯಾವುದೇ ಕಾರಣಕ್ಕೂ ಈ ಟೆಂಟ್ಗಳನ್ನು ತೆಗೆಯುವುದಿಲ್ಲ. ನಮ್ಮ ಒಂದು ವೇಳೆ ಅವರು ಫೋರ್ಸೇಬ್ಲಿ ಟೆಂಟನ್ನು ತೆಗೆದರೆ ನಮ್ಮ ಇದ್ದ ಹೆಂಗಸರೆಲ್ಲ ಮಾರ್ಗದಲ್ಲಿ ಕೂತ್ಕೊಂಡಾದರೂ ಯಾವುದೇ ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಅಷ್ಟು ಹೇಳುವಾಗ ಫುಲ್ ರೌಂಡ್ ಅಪ್ ಪೊಲೀಸ್ ಅವರು ಬಂದರು. ಆಗ ನಮ್ಮ ಎಲ್ಲ ಲಾಠಿ ಹಿಡ್ಕೊಂಡು ಎಲ್ಲ ಬಂದರು. ಆಗ ನಮ್ಮ ಈ ಸ್ಥಳೀಯ ಹೆಂಗಸರು ಎಲ್ಲ ಮನೆಗೆ ಹೋಗಿ ಆಗಿತ್ತು. ಕೂಡಲೇ ನಮ್ಮ ಯುವಕರೆಲ್ಲ ಸೇರಿಕೊಂಡು ಇದ್ದವರಿಗೆ
ಇಲ್ಲಿಗೆ ಎಲ್ಲ ಮನೆಯವರು ಹೆಂಗಸರೆಲ್ಲ ಬರಬೇಕಂತ ಹೇಳಿ ಇನ್ನು ಜನರು ಬರಬೇಕಂತ ಹೇಳಿ ಒತ್ತಾಯ ಮಾಡಿದರು. ಆಗ ಒಂದು 10-15 ನಿಮಿಷ ಆಗಬೇಕಾದ್ರೆ ಇಲ್ಲಿ ಒಂದು 500-600 ಎಲ್ಲ ಮನೆ ಹೆಂಗಸರು ಗಂಡಸರು ಎಲ್ಲ ಓಡಿಕೊಂಡು ಬಂದರು. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಹೊರಗೆ ನಾವು ನೋಡ್ತಾ ಇದ್ದೇವೆ, ಒಂದು 7-8 ಬಸ್ ಪೊಲೀಸ್ ಫುಲ್ಲು ನಮ್ಮನ್ನು ರೌಂಡ್ ಅಪ್ ಮಾಡಿದೆ. ಆಗ ಎಲ್ಲ ಜನರನ್ನು ನೋಡಿ ಸ್ವಲ್ಪ ಹೊತ್ತಾಗುವಾಗ ಎಲ್ಲ ಪೊಲೀಸರು ಎಲ್ಲಿ ಹೋಗಿದ್ದಾರೆ ಅಂತ ಎಲ್ಲ ಫುಲ್ ಇಲ್ಲಿ ಖಾಲಿ ಮಾಡಿದ್ದಾರೆ. ನಮ್ಮನ್ನು ಫೋರ್ಸೆಬ್ಲಿ ಇದನ್ನು ತೆಗಿಬೇಕು ಅಂತ ಹೇಳಿ ಅಣಬೆ ಕಂಪನಿಯ ಪರವಾಗಿ ಈ ಮೇಲಿನ ಪ್ರೆಷರ್ಗೆ ಇವರು ತುಂಬ ಅಧಿಕಾರಿಗಳು ನಮ್ಮನ್ನು ತುಂಬ ಹೆದರಿಸ್ತಾ ಇದ್ದಾರೆ. ಆದರೆ ನಾವು ಖಂಡಿತವಾಗಿ ಹೇಳ್ತೇವೆ, ನಾವು ಯಾವುದೇ ಇದಕ್ಕೆ ಹೆದರುವುದಿಲ್ಲ. ಎಲ್ಲ ಸ್ಥಳೀಯರು, ಎಲ್ಲ ಹೆಂಗಸರು, ಪ್ರತಿಯೊಬ್ಬರು ಊರಿನ ಪ್ರತಿ ಜನರು ಈ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ಯಾವುದೇ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಮಾಡುವುದಿಲ್ಲ. ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡಿ ಇಲ್ಲಿಯ ಸ್ಥಳೀಯರಿಗೆ ಬೇಕಾದಂಥ ಫ್ಯಾಕ್ಟ್ರಿಯಿಂದ ಆಗುವಂಥ ಅನ್ಯಾಯವನ್ನು ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿ